उत्तर कन्नड जिल्ह्यात आशिल्ले सगळे अधिकारी पहिले गरीबाले काम करूक जाय आणि कोणाच्यान हे काम करूक शक्य जायना तेमी जिल्लो सोडून वचूं हरकत ना। काम कन जाल्ल्या अधिकारी विरुद्ध क्रम घेतले म्हण मत्स्यमार आणि बंदर खात्याचे मंत्री मंकाळ वैद्य हेमी अधिकारीक सांगले। जिल्हाधिकारी कचेरीच्या सभाभवनात बुधवाराक जाल्ल्या सगळ्या विभागाच्या अधिकारील्या सभेत अधिकारी बरा उलयिल्ले मंत्रीन पहिले जिल्ह्यात खंयची खंयची समस्या आशिल्ले बद्दल माहिती घेयले। पिवची उदक, आरोग्य, विद्युत, शिक्षण ह्या सगळ्याक प्रथम प्राधान्य दिवूक जाय म्हण तेमी सांगले। ग्रामीण भागात खूप कडेन दवाखान्यात डॉक्टर आणि कर्मचारीली कमतरता आसा, ती कमतरता पहिली सारकी करूक जाय। दवाखान्यात सार्वजनिकाले सेवा करचे मन आशिल्ले डॉक्टर जाय म्हण तेमी सांगले। ಆನಂತರ ಈ ಸಾರಿ ಅದನ್ನು ಮಿಟಿಗೇಟ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಅಂತ ಒಂದು ಫಾರ್ಮ್ಯಾಟ್ಸ್ ಅನ್ನು ಕೊಟ್ಟು ಕೆಲವು ಮಾಹಿತಿಗಳನ್ನು ಕೇಳಿದ್ವಿ ಸರ್। ಸೊ ಅದರಲ್ಲಿ ಮುಖ್ಯವಾಗಿ ಸರ್ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ಗಳಿದೆ ಸರ್। ಸೊ ಎಲ್ಲ ಹಂತಗಳಲ್ಲೂ ಕೂಡ ಟಾಸ್ಕ್ ಫೋರ್ಸ್ ಮೀಟಿಂಗ್ಗಳನ್ನು ಮಾಡಿದ್ವಿ ಸರ್। ಆನಂತರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ತಕ್ಕಂಥ ಟಾಸ್ಕ್ ಫೋರ್ಸ್ಗೆ ಇರ್ತಕ್ಕಂಥ ಎಲ್ಲ ಸದಸ್ಯರು ಅದರಲ್ಲಿ ಅವ್ರನ್ನೂ ಕೂಡ ನಾವು ಲಿಸ್ಟನ್ನು ಅಪ್ಡೇಟ್ ಮಾಡಿ ಯೂಸಬಿಲಿಟಿ ಏನಿದೆ ಹೇಗಿದೆ ಅಂತ ತಿಳ್ಕೊಂಡು ಅದನ್ನು ಸುಸ್ಥಿತಿಯಲ್ಲಿಡೋದಕ್ಕೆ ಎಲ್ಲ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಸರ್। पावसात समुद्र किनारो कातरचे हुंवार येवचे पयलेत कित करूक जाय म्हण पूर्व क्रम घेवंक अधिकारीक सांगला म्हण मत्स्यमार मंत्री मंकाळ वैद्य हेमी सांगले। बुधवारा कारवार येयले मंत्री मंकाळ वैद्य पहिले अधिकारी बरा सभे केले नंतर पत्रकारा बरा उलयले। सगळे घडण गेले नंतर विचार करून कितोच फायदो ना, तेजे खातीर पावसा पयलेत क्रम घेवंक जाय म्हण अधिकारीक ताकीद दिला म्हण तेमी सांगले। ಏನು ಮಾಡಿದರೆ ಸರಿ ಅನ್ನುವಂಥದ್ದನ್ನು ನಾವು ಇವತ್ತಿನ ಮೀಟಿಂಗಲ್ಲಿ ನಾವು ತೊಗೊಂಡಿದ್ದೀವಿ। ನಾವು ಇರೋದು ಒಂದು 3-4 ಸಬ್ಜೆಕ್ಟ್ ಅಷ್ಟೇ ಬಿಟ್ಟರೆ ನಾವು ಎಲ್ಲ ಇಲಾಖೆದು ಮೀಟಿಂಗ್ ತೊಗೊಂಡಿದ್ದೆ 3-4 ಸಬ್ಜೆಕ್ಟ್। ಒಂದು IRBಯಿಂದನೇ ಫ್ಲಡ್ ಅಥವಾ ಗುಡ್ಡ ಕುಸಿತ ಆದಂಥದ್ದು, ಇಲ್ಲಾಂದರೆ ಉತ್ತರ ಕನ್ನಡದಲ್ಲಿ ಮೊದಲಾಗಿದ್ದಿಲ್ಲ, ಅವ್ರಿಗೇನು ಹೇಳಬೇಕು ಡೈರೆಕ್ಷನ್ ಕೊಟ್ಟಿದ್ದಾರೆ, ಮತ್ತು ಪುನಃ DC ಅವ್ರು ಮೀಟಿಂಗ್ ತೊಗೊಳ್ತಾರೆ। ಅಂಥದ್ದೇನಾದರೂ ಆದರೆ ಮತ್ತೆ ಪುನಃ ನಾವು ಒಂದು ವಾರದಲ್ಲಿ ಮತ್ತೆ ಮೀಟಿಂಗ್ ತೊಗೊಳ್ಲಿಕ್ಕೂ ಸರಿಯಾಗಲಿಲ್ಲ ಅಂದರೆ ತೊಗೊಳ್ಲಿಕ್ಕೆ ರೆಡಿ ಇದ್ದೇವೆ। ಇನ್ನೊಂದು ಸಮುದ್ರ ಕೊರೆತ, ಅದು ಹಾಗೆ ಕೊರೆದು ಹೋದ ಮೇಲೆ ಯೋಚನೆ ಮಾಡಬೇಡಿ, ಕೊರೋಕ್ಕಿಂತ ಪೂರ್ವದಲ್ಲಿ ಈಗಲೇ ಇಂಥ ಕಡೆಯಲ್ಲಿ ಪಾಯಿಂಟ್ ಮಾಡಿ ಇಟ್ಟಿದ್ದಾರೆ, ಹೇಳಿದ್ರು 21 ಕಡೆ ಇದೆ ಅನ್ನಲ್ಲಿ, ಅದರಲ್ಲಿ ಒಂದು 5-6 ಕಡೆ ಮುಗಿಸಿದ್ದಾರೆ, ಮತ್ತೆ ಒಂದು 15 ಕಡೆ ಇದೆ, ಅದಕ್ಕೆ ಒಂದು 40 ಕೋಟಿ ರೂಪಾಯಿ ಬೇಕು, ಅದು ಒಂದು ಕಡೆ ಬಿಡುಗಡೆ ಮಾಡೋದು। ಒಂದೊಮ್ಮೆ ಎಮರ್ಜೆನ್ಸಿ ಬೇಕು ಅಂದರೆ ಯಾವ ರೀತಿ ಅದಕ್ಕೆ ಫಂಡನ್ನು ಅರೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೊಡೋದು, ಆಗದೇ ಇರಲಿ ಅಂದಲ್ಲಿ ನಾವು ದೇವ್ರ ಹತ್ರ ಕೇಳೋದು, ಆಗ್ಬಿಡ್ತು ವ್ಯತ್ಯಾಸ ಆಗ್ಬಿಡ್ತು, ಆ ಸಂದರ್ಭದಲ್ಲಿ ಸರಿ ಮಾಡಲಿಕ್ಕೆ ಏನಾಗಬೇಕು ನಾವು ಇವತ್ತೇ ನಿರ್ಧಾರವನ್ನು ಮಾಡಿದ್ದೀವಿ। ಮತ್ತು ಅದೇ ರೀತಿಯಲ್ಲಿ ಕೆಲವು ಇಲಾಖೆದು ನಾವು ಸ್ವಲ್ಪ ಏನು ಅರ್ಜೆಂಟ್ ಏನೇನು ಆಗಬೇಕು ಅಂಥದ್ದು, ವಾಟರ್ ಸಪ್ಲೈ ಫಸ್ಟ್ ನಮ್ಮದು ಇದು ಅಂಗನವಾಡಿ ಸ್ಕೂಲ್ ಬಿಲ್ಡಿಂಗ್ ಎಲ್ಲಾದರೂ ಬಿದ್ದು ಹೋಗುವಂಥದ್ದೇ, ಮತ್ತು ಏನಾದರೂ ವ್ಯತ್ಯಾಸ ಆಗಬಾರ್ದು, ಮತ್ತು ಅದು ಕರೆಕ್ಟ್ ಆಗಬೇಕು। ನಾನು CO ಹತ್ರನೂ ಹೇಳಿದ್ದೀನಿ, ಯಾವುದನ್ನು DC ಅವ್ರ ಹತ್ರನೂ ಹೇಳಿದ್ದೇನೆ, ಯಾವಾಗ ಮಾಡಿ ಅಂಗನವಾಡಿ, ಶಾಲೆ ಬಿಲ್ಡಿಂಗು, ಕುಡಿಯೋ ನೀರು, ಕರೆಂಟು ಮತ್ತು ಆರೋಗ್ಯ ಇಲಾಖೆ कारवार न्यूजा खातीर सबस्क्राईब करा आणि डेली न्यूजा खातीर बेल आयकॉन प्रेस करा।